ಬಾಲವನ ಅಂದ್ರೆ ಅಲ್ಲಿ ಮಕ್ಕಳ ಆಟೋಟಕ್ಕಾಗಿ ಎಲ್ಲವೂ ಕೂಡ ಚೆನ್ನಾಗಿರಬೇಕು. ಈ ಆಟೋಟದ ಮೂಲಕ ಪುಟ್ಟ ಮಕ್ಕಳ ಬೆಳವಣಿಗೆ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳಿಗೂ ಕೂಡ ಹೆಚ್ಚು ಪೂರಕವಾಗ್ತದೆ. ಇಲ್ಲಿ ಮಕ್ಕಳ ಆಟಿಕೆಗಳು ಸಹಿತ ಇತರ ಮನರಂಜನಾ ಸೌಲಭ್ಯಗಳು ಕೂಡ ಬೇಕಾಗ್ತದೆ. ಆದರೆ ಇಲ್ಲಿರುವಂತಹ ಬಾಲವನ ಅವ್ಯವಸ್ಥೆ ಇದೆ. ಇದು ಓಕಟಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಗುಡ್ಡೆಯ ಈ ಬಾಲವನ ಸುಮಾರು 1 ವರ್ಷದ ಹಿಂದೆ ನಿರ್ಮಾಣಗೊಂಡಿದೆ. ಸ್ಥಳೀಯ ರೋಟ್ರಾಕ್ಟ್ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಮಾಣಗೊಂಡಿದ್ದು ಈಗ ಬಾಲವನದ ಎಲ್ಲ ಆಟಿಕೆಗಳು ತುಂಡಾಗಿವೆ. ಹತ್ತಿರದಲ್ಲಿ ಅಂಗನವಾಡಿ ಕೇಂದ್ರವೂ ಇದ್ದು ಮಕ್ಕಳಿಗೆ ಇದರ ಪ್ರಯೋಜನ ಇಲ್ಲದಂತಾಗಿದೆ. ಕಿತ್ತು ಹೋದ ಬೆಂಚು, ತುಕ್ಕು ಹಿಡಿದ ಜೋಕಾಲಿ, ಮುರಿದು ಹೋದ ಆವರಣ, ಸ್ವಚ್ಛತೆ ಇಲ್ಲದ ಅವ್ಯವಸ್ಥೆಗಳೇ ಇಲ್ಲಿ ಕಂಡು ಬರ್ತಾ ಇದೆ. ಕೂಡಲೇ ಸಂಬಂಧಪಟ್ಟವರು ಸ್ವಸ್ಥ ಬಾಲವನವನ್ನ ನಿರ್ಮಾಣ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.